ಪರಸ್ಪರ ಸಹಕಾರ ಮನೋಭಾವದಿಂದ ಎತ್ತರಕ್ಕೆ ಬೆಳೆಯಲು ಸಾಧ್ಯವಿದೆ. ಅದೇ ರೀತಿ ಎಂಸಿಎಸ್ ಬ್ಯಾಂಕ್ ಕೂಡ ಸಮಾಜದ ಎಲ್ಲ ಸ್ತರದ ಮಂದಿಯ ಜೊತೆಗೆ ಬೆರೆತು ಸಮಾಜದ ಉನ್ನತಿಯ ಜೊತೆಗೆ ತಾನು ಬೆಳೆದು ಕೃಷ್ಣನ ಸಂದೇಶವನ್ನ ಪಾಲಿಸುತ್ತಿದೆ ಎಂದು ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ನುಡಿದರು. ಅವರು ಮೂಡಬಿದಿರೆಯ ಎಂಸಿಎಸ್ ಬ್ಯಾಂಕಿಗೆ ಭೇಟಿ ನೀಡಿ ಬ್ಯಾಂಕ್ ನೀಲಾವರದ ಗೋಶಾಲೆಗೆ ನೀಡಿರುವ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಸ್ವೀಕರಿಸಿ ಆಶೀರ್ವಚನವನ್ನ ನೀಡಿದರು. ನೆಮ್ಮದಿಯಿಂದ ಬಾಳುವ ಹಾಗೆ ನಾವು ಬದುಕಿದೆವು ಅಂತಂದ್ರೆ ಅದು ದೇಶಭಕ್ತಿ. ದೇಶಭಕ್ತಿ ಅಂದರೆ ಏನು? ದೇಶ ಅಂದರೆ ಯಾವುದು? ಈ ಸಮಾಜ, ಬರೀ ನೆಲ ಅಲ್ಲ, ಈ ಸಮಾಜ. ಆ ಸಮಾಜ ನೆಮ್ಮದಿಯಿಂದ ಬಾಳುವ ಹಾಗೆ ನಾವು ಬದುಕಿದೆವು ಅಂತಂದರೆ ಎಲ್ಲರೂ ಕೂಡ ಸುಖವಾಗಿರಬೇಕು, ಆನಂದದಿಂದಿರಬೇಕು, ನೆಮ್ಮದಿಯಿಂದಿರಬೇಕು, ವೈಭವದಿಂದಿರಬೇಕು ಅಂತ ಬಹಳ ಆಸೆ ಇರುತ್ತೆ. ಪ್ರವೃತ್ತಿ ಹಾಗಿರಬೇಕು, ರಾವಣನ ಹಾಗೆ ಇರಬಾರ್ದು. ನಾವು ಸುಖದಿಂದಿರಬೇಕು, ಮತ್ತೊಬ್ಬನಿಗೆ ಅದರಿಂದ ಕಿಂಚಿತ್ತೂ ಹಾನಿ ಆಗಬಾರ್ದು, ಮತ್ತೊಬ್ಬನಿಗೆ ಕಿಂಚಿತ್ತೂ ಹಾನಿ ಆಗಬಾರ್ದು. ರಾಮನ ಹಾಗಿರಬೇಕು, ನನಗೆ ಎಷ್ಟು ದುಃಖ ಆದರೂ ಚಿಂತೆ ಇಲ್ಲ, ಲೋಕ ಆನಂದದಿರಲಿ. ನಾವು ಅಷ್ಟು ದೊಡ್ಡ ರಾಮರಾಗೋದು ಬೇಕಾಗಿಲ್ಲ, ನಾವು ನೆಮ್ಮದಿಯಿಂದಿರೋಣ, ಪಕ್ಕದ ಮನೆಯವನು ನೆಮ್ಮದಿಯಿಂದಿರೋ ಹಾಗೆ ನಾವು ಬದುಕೋಣ. ಬೆಳೀತಾ ಇರುವಂತಹ ಈ ಸಂಸ್ಥೆ ಇವತ್ತು ಹಾಗೆ ಸಮಾಜದ ಜೊತೆಗೆ ಬೆರೆತು ಇವತ್ತು ಗೋಸೇವೆಗೂ ಕಾಣಿಕೆ ನೀಡ್ತಾ ಇದೆ. ರಾಮಂದಿರ ಕೂಡ ಎಲ್ಲರೂ ಸೇವೆಯನ್ನು ಮಾಡಿದವರೇ. ಸಂಸ್ಥೆ ದಿನೇ ದಿನೇ ಬೆಳೆಯಲಿ, ಸಂಸ್ಥೆಯ ಬೆಳವಣಿಗೆ ಮೂಲಕ ಸಮಾಜವೂ ಬೆಳೆಯಲಿ, ಸಮಾಜದ ಜೊತೆಗೆ ಸಂಸ್ಥೆಯೂ ಬೆಳೆಯಲಿ. ಪರಸ್ಪರ ಇಂತಹ ಸಹಕಾರದಿಂದ ನಾವು ದೇಶ ಬೆಳೆಯಲಿ ಅಂತ ಆಶಿಸಿ ಈ ವೇಳೆ ಎಂಸಿಎಸ್ ಬ್ಯಾಂಕ್ನ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಮಿಥುನ್ ರೈ, ಮೂಡಾ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.